ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬಿದ್ರ. ಇವತ್ತು ಶುಕ್ರವಾರ ಅಲ್ವಾ, ಇವತ್ತೊಂದು ಸಂತೆ ಕರ್ಕೊಂಡು ಹೋಗುವ ಅಂತ ನಿಮ್ಮನ್ನು. ಹೋಗುವನ? ಸಂತೆಗೆ ಹೋಗುವ ಜನ ನೋಡಿ, ಅಲ್ಲಿ ಎಷ್ಟು ಜನ ನಿಂತಿದ್ದಾರೆ ಲೈನಲ್ಲಿ. ಈಗ ಮೂಡಬಿದ್ರೆಗೆ ಬಂದು ಮುಟ್ಟಿದ್ವಿ. ಇದು ಆಳ್ವಾಸಿಗೆ ಹೋಗುವ ರೋಡು. ಈ ಆಳ್ವಾಸಿಗೆ ಹೋಗುವ ರೋಡಿಗೆ ಸ್ವಲ್ಪ ಹಿಡ್ದಿದ್ದೀನಿ ಅಷ್ಟೇ. ಅಲ್ಲೇ ಹೋದರೆ ಮುಂದೆ ನಮಗೆ ಸಂತೆ ಮಾರ್ಕೆಟ್ ಸಿಗ್ತದೆ. ಅಲ್ಲಿ ಈಗ ನಾವು ಹೋಗೋಣ. ನೋಡಿ, ಇದು ಆಳ್ವಾಸ್ ಹಾಸ್ಪಿಟ್ಲ್ ಉಂಟಲ್ಲ, ಅಲ್ಲಿ ಕೆಳಗೆ ಈಚೆ ಸೈಡಲ್ಲಿ. ಹಾಗೆ ನೋಡಿ, ಈ ದೃಶ್ಯಗಳನ್ನು ನೋಡಲಿಲ್ವ ಅಂಥೇಳಿ ಸ್ವಲ್ಪ ಹಿಡಿದೇನೆ. ಅಂದರೆ ಮೂಡಬಿದ್ರೆ ತುಂಬ ದೊಡ್ಡದುಂಟು, ಈಗ ತುಂಬ ದೊಡ್ಡದಾಗಿದೆ ಅಲ್ಲ, ಹಾಗೆ. ಮತ್ತು ತುಂಬ ಚೆನ್ನಾಗಿದೆ ನೋಡಲಿಕ್ಕೆಲ್ಲ. ಇದು ಇಡೀ ಮೂಡಬಿದ್ರೆನೇ ಹಿಡಿದಾದರೆ ಒಂದು ತಿಂಗಳೆಲ್ಲ ಬೇಕಾಗ್ಬೋದೇನೋ. ಹಾಗೆ ಈ ಸಂತೆಗೆ, ಇವತ್ತಿನ ಸಂತೆ ಕೂಡ ಅಷ್ಟೇ. ಈಗ ನೋಡಿ, ಸಂತೆಗೆ ಬಂದು ಮುಟ್ಟಿದ್ವಿ ನಾವು. ಈಗ ಸಂತೆ ಫಸ್ಟ್ ಸ್ಟಾರ್ಟಿಂಗು ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಇಲ್ಲಿ. ಇನ್ನು ನಾವು ಇಡೀ ತಿರುಗಲಿಕ್ಕೆ ಇದು ಸಾಧ್ಯವೇ ಇಲ್ಲ, ಯಾಕಂದರೆ ಅಷ್ಟು ದೊಡ್ಡದುಂಟು. ಅದು ದೊಡ್ಡ ಗ್ರೌಂಡಲ್ಲೇ ಮಾಡಿದ್ದಾರಲ್ಲ, ಅದೀಗ ಎಲ್ಲ ತೆಗೆದು ಈಗ ಕ್ಲೀನಾಗಿ ಈಚೆ ಸೈಡಲ್ಲಿ ಕೊಟ್ಟಿದ್ದಾರೆ. ಮೊದಲೆಲ್ಲ ಇಲ್ಲಿರಲಿಲ್ಲ. ಈಗ ಇಲ್ಲಿ ನಮಗೆ ಎಲ್ಲ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಸ್ವಲ್ಪ ಸ್ವಲ್ಪ ನಿಮಗೆ ತೋರಿಸ್ತೇನೆ ಅಷ್ಟೇ. ಯಾಕಂದರೆ ಅದು ಇಡೀ ಹಿಡಿಲಿಕ್ಕೆ ಹೋದರೆ ನಮಗೆ ಬೆಳಿಗ್ಗೆಯಿಂದ ಸಂಜೆ ತನಕನೂ ಆಗ್ಬೋದು. ಹಾಗಂತ ಅಷ್ಟುದ್ದಲ್ಲಂತ ನಮಗೆ ವೀಡಿಯೋ ಹಾಕ್ಲಿಕ್ಕೆ ಆಗೋದಿಲ್ವಲ್ಲ. ಅದಕ್ಕೋಸ್ಕರ ನಾನೀಗ ಸ್ವಲ್ಪ ಸ್ವಲ್ಪ ಹಿಡಿತೇನೆ. ನೋಡಿ, ಈಗ ನೋಡಿ ಇಲ್ಲಿ ಈಗ ಬಾಳೆಹಣ್ಣಿನ ಹತ್ರ, ಅಂದರೆ ಬಾಳೆಹಣ್ಣು ಒಂದು 25 ಜಾಗದಲ್ಲಿ ಉಂಟೇನೋ. ನಾನು ಎಲ್ಲ ಅಲ್ಲಿಗೆ ಹೋಗಲಿಲ್ಲ, ಒಂದೊಂದು ಜಾಗದಲ್ಲಿ ಮಾತ್ರ ನಾನು ಸ್ವಲ್ಪ ಸ್ವಲ್ಪ ಹಿಡಿದಿದ್ದೇನೆ. ನೋಡಿ, ಎಲ್ಲ ಅಲ್ಲಿ ತೋರಿಸಿದರೆ ನಿಮಗೆ ತೋರಿಸುವುದು ಅಂತ ಅನಿಸ್ಬೋದು. ಆದರೆ ಹಿಡಿದದ್ದಕ್ಕೆ ಇನ್ನೊಮ್ಮೆ ನಾನು ಹಿಡಿಲೇ ಇಲ್ಲ. ಅದು ಅಲ್ಲದೆ ಎಲ್ಲ ಸಂತೆಗೆ ನಾನು ಹೋಗಲಿಕ್ಕೆ ಆಗೋದಿಲ್ಲ. ನಡೀಲಿಕ್ಕೇ ಸಾಕಾಗ್ತದೆ, ಅಷ್ಟು ದೊಡ್ಡದುಂಟು. ನೋಡಿ, ಸ್ವಲ್ಪ ಸ್ವಲ್ಪ ನೋಡಿ. ಈಗ ನಾನು ನೋಡಿಲಿ, ಮಕ್ಕಳೆಲ್ಲ ಖುಷಿಯಾಗಿದೆ ಅವರಿಗೆ. ನಾನು ವೀಡಿಯೋ ಮಾಡೋದು ಅವರಿಗೆ ಗೊತ್ತಾಗಿದೆ ಏನೋ. ನಾನು ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಇದು ಮೀನು ಎಲ್ಲ. ಆದರೆ ನನ್ನ ಮಗಳು ಕೇಳಿದ್ದು, ಮೀನಿಗೆ ಯಾಕೆ ಅಮ್ಮ ಹಿಡಿಯೋದು ಅಂತ. ಅಂದರೆ ಅದು ಕೂಡ ಒಂದು ಅವ್ರು ತಗೊಳ್ತಾರಲ್ಲ, ಅದಕ್ಕೋಸ್ಕರ ಹಿಡಿದಿದ್ದೇನೆ. ನೋಡಿ, ಇದು ತಿಂಡಿ ಐಟಮ್ ಎಲ್ಲ, ಬಟ್ಟೆ ನೋಡಿ, ತುಂಬ ಚೆನ್ನಾಗಿದೆ. ಖುಷಿ ಆಗ್ತದೆ, ಹೋದರೆ ಬರಲಿಕ್ಕೆ ಮನಸ್ಸಾಗೋದಿಲ್ಲ. ಆದರೆ ಮಾತ್ರ ಕಾಲಲ್ಲಿ ನಿಲ್ಲಕ್ಕಾಗೋದಿಲ್ಲ. ಹಾಗೆ ಅಷ್ಟು ಸಂತೆಗಳು, ಅಷ್ಟು ಜನಗಳು. ಈಗ ಎಲ್ಲ ಇದು ತೆಗಿತಾ ಇದ್ದಾರೆ. ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಬಿಸಿಲಿಗೆ ಅವರಿಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಟಾರ್ಪಲೆಲ್ಲ ಹಾಕ್ತಾರೆ. ಈಗೆಲ್ಲ ತೆಗೀಲಿಕ್ಕೆ ಶುರು ಮಾಡಿದ್ರು. ನೋಡಿ, ಎಷ್ಟು ಬಗೆಯ ತರಕಾರಿ, ಸಂತೆ ಸಾಮಾನು. ನೋಡಿ, ನಾನು ಇಲ್ಲಿ ಸ್ವಲ್ಪ ಎಂತ ತಗೊಳ್ಳುವ ಅಂತ. ಹಾಗಲ್ಲ, ಅದರಲ್ಲಿ ಎಷ್ಟು ಪೀಸ್ ಉಂಟು ಅಂತ ಒಳ್ಳೆ ಜಾಸ್ತಿ ಆಗ್ತೈತ. ತಗೊಳ್ಳೋಗೊಂದು ಜಾಸ್ತಿ ವಿಡಿಯೋ ಪಾಡ್ಗ ಅಂದೆ. ಚಾನಲ್ ಬರ್ಕು ನಾವೇ, ಒಟ್ಟು ಯೂಟ್ಯೂಬ್ ಬರ್ಕು ನಾವೇ. ಅದೇ ತುಂಬ ಕಾಸ್ಟ್ಲಿ ಆಯಿತು ಮಾತ್ರ. ಒಂದು ಜಾಗದಲ್ಲಿ ಬಾಳೆಹಣ್ಣು ತಗೊಂಡೆ, ಹಾಗೆ ಇಲ್ಲಿ ಸೀಬೆಹಣ್ಣು ತಗೊಂಡೆ. ಇನ್ನು ಮುಂದೆ ಹೋಗೋಣ, ಎಂತಾದರೂ ಬೇಕಾಗ್ಬೋದೇನೋ. ನೋಡಿದರೆ ಎಲ್ಲ ತಗೊಳ್ಳುವ ಅಂತ ಅನಿಸಿದಾದರೆ ಹಣ ತುಂಬ ಆಗ್ತದಲ್ಲ, ಹಾಗೆ ಸ್ವಲ್ಪ ಸ್ವಲ್ಪ ತಗೊಳ್ಳೋದು. ನೋಡಿ, ಎಂಥ ಸಂತೆ. ನಾನು ಕೂಡ ಜಾಸ್ತಿ ಹೋಗಿರಲಿಲ್ಲ, ನನಗೆ ಅಂದರೆ ಸಾಕಾಗ್ತದೆ ತುಂಬ, ಅದಕ್ಕೋಸ್ಕರ ಹೋಗೋದಿಲ್ಲ. ನೋಡಿ, ಎಷ್ಟು ಯಾವುದು ತಗೊಳ್ಳೋದು ಯಾವುದು ಬಿಡೋದು ಒಂದು ಗೊತ್ತಾಗೋದಿಲ್ಲ, ಅಷ್ಟೆಲ್ಲ ಉಂಟು. ಸೊಪ್ಪು ತರಕಾರಿ, ಇದು ಸೊಪ್ಪು ತರಕಾರಿಯೇ ಒಂದು 10-20 ಜಾಗದಲ್ಲಿ ಉಂಟು. ನೋಡಿ, ಹೀಗೆ ಫ್ರೂಟ್ಸು ಕೂಡ ಹಾಗೆ ಎಷ್ಟು ಜಾಗದಲ್ಲಿ ಉಂಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಅಲ್ಲಿ ನಾನು ನಿಂತಲ್ಲೇ ಒಂದು ರೌಂಡ್ ಬರೋದು ಹೊರತು ಇಡೀ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನೋಡಿ, ಅಷ್ಟೇ. ನೋಡಿ ಹೇಗೆ ಉಂಟು, ಚೆಂದ ಉಂಟಾ? ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಯಾರು ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ತುಂಬ ಕಮ್ಮಿ ಉಂಟು ನನ್ನ ಸಬ್ಸ್ಕ್ರೈಬು. ನನಗೆ ನಿಮಗೆಲ್ಲ ಇಷ್ಟ ಆಗ್ತದಿಲ್ವೋ ನನಗೆ ಗೊತ್ತಿಲ್ಲ. ನೀವು ನನಗೆ ಪ್ರೋತ್ಸಾಹ ಮಾಡಬೇಕು. ನಾನು ವಿಡಿಯೋ ಮಾಡಬೇಕಿದ್ರೆ ನಿಮ್ಮದು ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಹೀಗೆ ಇನ್ನು ಒಳ್ಳೆ ಒಳ್ಳೆ ವಿಡಿಯೋ ಮಾಡಬೇಕಾದ್ರೆ ನೀವು ನನಗೆ ತುಂಬ ಸಬ್ಸ್ಕ್ರೈಬ್ ಮಾಡಬೇಕು. ಮಾಡಿದವರಲ್ಲ, ಮಾಡದಿದ್ದವರು ನೋಡುವಾಗ ಸಬ್ಸ್ಕ್ರೈಬ್ ಮಾಡಿ ನಮಗೆ ಒಳ್ಳೆ ಪ್ರೋತ್ಸಾಹ ಕೊಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗಾದರೆ ಚುಕ್ಕು ಕೊಡಿ ಒಂದು. ನೋಡಿ ನಾನೊಂದು ಬುಗುರಿಕಾಯಿ ತಗೊಳ್ಳುವ ಅಂತ ಬಂದೆ ಇಲ್ಲಿ. ಹಾಗೆ ಒಂದು ಬುಗುರಿಕಾಯಿ ತಗೊಂಡಿದ್ದೆ. ಮತ್ತೆ ಯಾವುದು ಚೆನ್ನಾಗಿ ಬರ್ತಿದ್ದಾ ಸರಿ ಹಾಂ ಚೆನ್ನಾಗಿ ಬಂದ್ಯಾ? ಏ ಬರೇ ಗಂಗಾ, ಏ ಗಂಗಾ ಇದು ಬಾ, ಅಮ್ಮ ವಿಡಿಯೋ ಮಾಡ್ತಿದ್ದಾಳವ. ಅಲ್ಲ ಅದೌದು. ನಿಮಗೆ ನೋಡಬೇಕಾದ್ರೆ ನಿಮ್ಮ ಮೊಬೈಲ್ ನಂಬರ್ ಕೊಡಿ, ಅದರಲ್ಲಿ ಬರ್ತದೆ ಇವತ್ತು ಸಂಜೆ ಎಂತ ಯೂಟ್ಯೂಬಲ್ಲಿ. ಅದು ಚಾನಲ್ ಯಾವ್ದಾ? ವಿಜಯ ಲಾಕ್ಸ್ ಬೆದ್ರ ಅಂತ ಹಾಕಿದ್ರೆ ಆಯ್ತು. ವಿಜಯ ಲಾಕ್ಸ್ ಬೆದ್ರ. ಹೇಗೆ ಉಂಟು ವಿಡಿಯೋ? ಚೆನ್ನಾಗಿದೆಯಾ? ಚೆನ್ನಾಗಿದ್ದರೆ ಲೈಕ್ ಮಾಡಿ, ಹಾಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಒಳ್ಳೆ ವಿಡಿಯೋ ಮಾಡಬೇಕಿದ್ರೆ ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯ. ಎಷ್ಟು ನೋಡಿದರೂ ಮುಗಿಯೋದಿಲ್ಲ, ಹಾಗೆ ಇದೆ. ಎಲ್ಲ ವಿಡಿಯೋ ನಿಮಗೆ ತೋರಿಸಲಿಕ್ಕೆ ಆಗಲಿಲ್ಲ. ಇನ್ನು ನಿಮಗೆ ಇಷ್ಟ ಆದರೆ ನೀವು ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಇನ್ನೂ ಬೇರೆ ಸೈಡ್ದು ಬೇರೆ ವಿಡಿಯೋ ಎಲ್ಲ ತುಂಬ ತೋರಿಸ್ತೇನೆ ಚೆನ್ನಾಗಿರೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಬಾಯ್.